ಮಾದಕ ದ್ರವ್ಯದ ವಿರುದ್ಧ ಕರ್ನಾಟಕ ಪೊಲೀಸರು ಕಳೆದ 2 ತಿಂಗಳಿಂದ ಸಮರ ಸಾರಿದ್ದಾರೆ. ಈ ನಡುವೆ ಉಡುಪಿ ಪೊಲೀಸರು ಜಿಲ್ಲೆಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಬಗ್ಗೆ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಹತ್ವದ ಮಾಹಿತಿಯನ್ನು ನೀಡಿದ್ರು. ಉಡುಪಿಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಿಂಥೆಟಿಕ್ ಡ್ರಗ್ ಜಾಲ ಕಾರ್ಯಾಚರಿಸಿರುವ ಬಗ್ಗೆ ಮಾಹಿತಿ ನೀಡಿದ್ರು. ಮಾದಕ ದ್ರವ್ಯದ ವಿರುದ್ಧ ಕರ್ನಾಟಕ ಪೊಲೀಸರು ಕಳೆದ 2 ತಿಂಗಳಿಂದ ಸಮರ ಸಾರಿದ್ದಾರೆ. ಈ ನಡುವೆ ಉಡುಪಿ ಪೊಲೀಸರು ಜಿಲ್ಲೆಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಬಗ್ಗೆ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಹತ್ವದ ಮಾಹಿತಿಯನ್ನ ನೀಡಿದ್ರು. ಉಡುಪಿಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಿಂಥೆಟಿಕ್ ಡ್ರಗ್ ಜಾಲ ಕಾರ್ಯಾಚರಿಸಿರುವ ಬಗ್ಗೆ ಮಾಹಿತಿ ನೀಡಿದ್ರು. 73.39 ಲಕ್ಷ ಮೌಲ್ಯದ ಮಾದಕ ವಸ್ತು ವಶ ಮಾಡಿದ್ದೇವೆ. ಡಾರ್ಕ್ ನೆಟ್ ಮೂಲಕ ವ್ಯವಹರಿಸುತ್ತಿದ್ದ ಅಂತಾರಾಷ್ಟ್ರೀಯ ಜಾಲ ಪತ್ತೆ ಮಾಡಿ 4 ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಿದ್ದೇವೆ ಎಂದರು. ಮಣಿಪಾಲ ವಿದ್ಯಾರ್ಥಿಗಳಿಗೆ ಸೇಲ್ ಮಾಡಲು ತರಿಸಿದ್ದ ನಿಷೇಧಿತ ಡ್ರಗ್ ಇದಾಗಿದ್ದು 540 ಗ್ರಾಂ ತೂಕದ 1019 MDMA ಮಾತ್ರೆಗಳು, 1000 LSD ಸ್ಟಾಂಪ್ಸ್, 30 ಗ್ರಾಂ ಬ್ರೌನ್ ಶುಗರ್, 131 ಗ್ರಾಂ ಹೈಡ್ರೋವೀಡ್ ವಶಕ್ಕೆ ಪಡೆದಿರುವುದಾಗಿ ಹೇಳಿದ್ರು. ಕಳೆದ 2 ವಾರಗಳಿಂದ ಕಾರ್ಯಾಚರಣೆ ನಡೆಸಿದ 3 ಪೊಲೀಸ್ ತಂಡಗಳಿಗೆ ಎಸ್ಪಿ ಅಭಿನಂದನೆ ಸಲ್ಲಿಸಿದ್ರು. ಮಾದಕ ದ್ರವ್ಯದ ವಿರುದ್ಧ ಸಮರ ಮುಂದುವರೆಸುವುದಾಗಿ ಎಸ್ಪಿ ಎಚ್ಚರಿಕೆ ನೀಡಿದ್ರು. ಕನ್ಸಂಪ್ಷನ್ ಆಗ್ಬೋದು ಅಥವಾ ಪೆಡ್ಲಿಂಗ್ ಆಗ್ಬೋದು, ವಿ ಹ್ಯಾವ್ ಅ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ನಾರ್ಕೋಟಿಕ್ಸ್. ಇಟ್ಸ್ ಅ ವಾರ್ ಆನ್ ಡ್ರಗ್ಸ್. ಯಾವುದೇ ಕಾರಣಕ್ಕೂ ಯಾರನ್ನೂ ನಾವು ಸ್ಪೇರ್ ಮಾಡೋದಿಲ್ಲ. ಯಾರೇ ಭಾಗಿಯಾಗಿರಲಿ, ವಿ ವಿಲ್ ಡೆಫಿನೆಟ್ಲಿ ಬುಕ್ ದೆಮ್, ವಿ ವಿಲ್ ಅರೆಸ್ಟ್ ದೆಮ್. 69 kgs 529 ಗ್ರಾಮ್ಸ್ ಗಾಂಜಾನ ಇದುವರೆಗೂ ನಾವು ವಶಪಡಿಸ್ಕೊಂಡಿದ್ದೀರಿ. ಇದಾದ್ರೆ ಮುಂಚೆ ಹೇಳ್ದಂಗೆ 540 ಗ್ರಾಮ್ಸ್ ಆಫ್ MDMA ಟ್ಯಾಬ್ಲೆಟ್ಸ್, ಅದು ಎಕ್ಸ್ಟೆಸಿ ಟ್ಯಾಬ್ಲೆಟ್ಸು, ಅದರಲ್ಲಿ 1019 ಟ್ಯಾಬ್ಲೆಟ್ಸು, 1000 LSD ಸ್ಟ್ಯಾಂಪ್ಸು ಮತ್ತು 30 ಗ್ರಾಮ್ ಬ್ರೌನ್ ಶುಗರು. ಇದರೆಲ್ಲ ನಾವು ಸೋಫಾರ್ 60 ಜನಗಳನ್ನ ಇದುವರೆಗೂ ಈ ವರ್ಷದಲ್ಲಿ ನಾವು 60 ಜನ ನಾವು ಅರೆಸ್ಟ್ ಮಾಡಿದ್ದೀರಿ. ಇದಲ್ಲದೆ ನಾವು ಕನ್ಸಂಪ್ಷನ್ ಕೇಸಸ್, ಯಾರು ಸೇವನೆ ಮಾಡ್ತಾರೆ ಆ ಸೇವನೆ ಮಾಡೋಂಥ ಕೇಸ್ಗಳನ್ನು ನಾವು ಟೋಟಲಾಗಿ ಇದುವರೆಗೂ ಕಳೆದ ತಿಂಗಳ ಅಂತ್ಯದವರೆಗೆ 211 ಕೇಸಸ್ನ ಬುಕ್ ಮಾಡಿ 234 ಮೆಂಬರ್ಸನ್ನು ನಾವು ಅರೆಸ್ಟ್ ಮಾಡಿದ್ದೀರಿ. ಪ್ಲಸ್ ರಿವರ್ಸ್ ಇನ್ವೆಸ್ಟಿಗೇಷನ್, ಇದೇನು ನಾವು ಸೇವನೆ ಮಾಡ್ತಾರೆ, ಡ್ರಗ್ಸ್ನ ಸೇವನೆ ಮಾಡೋಂಥವ್ರ ಜೊತೆಗೆ ನಾವು ರಿವರ್ಸ್ ಇನ್ವೆಸ್ಟಿಗೇಷನ್ ಅಂದರೆ